ಅಯೋಧ್ಯೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಸಭೆಯು ಅಯೋಧ್ಯೆಯಲ್ಲಿ ಮಂಗಳವಾರ ನಡೆಯಿತು. ಸಭೆಯಲ್ಲಿ ಟ್ರಸ್ಟ್ನ ವಿಶ್ವಸ್ತರಾದ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಭಾಗವಹಿಸಿದರು. ಅದಕ್ಕೂ ಮೊದಲು ತಾತ್ಕಾಲಿಕ ಮಂದಿರದಲ್ಲಿರುವ ರಾಮಲಲ್ಲಾನ ದರ್ಶನ ಪಡೆದು ಚಾಮರ ಸೇವೆ, ಮಂಗಳಾರತಿ ಬೆಳಗಿ ದೇಶದ ಕ್ಷೇಮ, ಸುಭಿಕ್ಷೆ, ಶಾಂತಿಗೆ ಪ್ರಾರ್ಥಿಸಿದರು. ಬಳಿಕ ಮಂದಿರ ನಿರ್ಮಾಣ ಸ್ಥಳಕ್ಕೆ ತೆರಳಿ ಕಾರ್ಮಿಕರೊಂದಿಗೆ ಉಭಯ ಕುಶಲೋಪರಿ ನಡೆಸಿ ಉತ್ಸಾಹ ತುಂಬಿದರು ಮತ್ತು ನಿರ್ಮಾಣ ಕಾಮಗಾರಿ ಇತರ ಪ್ರದೇಶಗಳಲ್ಲಿ ಸಂಚರಿಸಿ ಕಾರ್ಯಕ್ರಮ ಮತ್ತು ಅಲ್ಲಿರುವ ಕಾರ್ಯಚಟುವಟಿಕೆಗಳನ್ನು ಅವಲೋಕಿಸಿದರು. ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೀರಾಮಚಂದ್ರನ ಅನುಗ್ರಹ ಜಗತ್ತಿಗೆ ಎಲ್ಲೆಡೆ ಕೂಡ ದೊರಕಲಿ. ಇವತ್ತು ಎಲ್ಲೆಡೆ ದೊಂಬಿ ಘಾಟಿ ಇದನ್ನೆಲ್ಲ ಕಾಣ್ತಾ ಇದ್ದೇವೆ. ಶ್ರೀರಾಮನ ಅನುಗ್ರಹದಿಂದಾಗಿ, ಹನುಮಂತರ ಅನುಗ್ರಹದಿಂದಾಗಿ ಜಗತ್ತಿನ ಎಲ್ಲೆಡೆ ಶಾಂತಿ ಸುಭಿಕ್ಷೆ ನೆಲೆಸಲಿ ಅಂತ ಹೇಳಿಕೊಂಡು ರಾಮದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರಧಾನಮಂತ್ರಿಗಳವರು ಯಾವ ಪ್ರದೇಶದಲ್ಲಿ ಭೂಮಿ ಪೂಜನೆಯನ್ನು ಮಾಡಿದ್ದಾರೆ ಆ ಸ್ಥಳದಲ್ಲಿ ನಾವಿದ್ದೇವೆ. ಇಲ್ಲಿಯೇ ಹಿಂದೆ ಆ ಪುರಾತನ ರಾಮ ಮಂದಿರ ಇದ್ದದ್ದು, ರಾಮಲಲ್ಲಾನ ಪ್ರತಿಷ್ಠೆ ಈ ಜಾಗದಲ್ಲೇ ಆದದ್ದು. ಇಲ್ಲಿ ಮೊನ್ನೆ ತನಕ 2023 ಡಿಸೆಂಬರ್ ತಿಂಗಳಲ್ಲಿ ಪ್ರಾಣ ಪ್ರತಿಷ್ಠೆ ಆಗಬೇಕು ಅಂತ ಒಂದು ಮಾತು ಬಂದಿತ್ತು. ಆದರೆ ಇವತ್ತಿನ ಈ ಬೈಠಕಲ್ಲಿ ಮೀಟಿಂಗಲ್ಲಿ ಸತ್ಯದಲ್ಲಿಯೇ ಜನವರಿ ತಿಂಗಳಲ್ಲಿ ಉತ್ತರಾಯಣ ಬರೋದರಿಂದಾಗಿ ಉತ್ತರಾಯಣ ಕಾಲದಲ್ಲಿ ದೇವರ ಪ್ರತಿಷ್ಠೆ ಆಗುವುದು ಉತ್ತಮ ಅನ್ನತಕ್ಕಂತಹ ಸೂಚನೆ ಬಂದು ಅದು ಕೂಡ ಇವತ್ತು ಅಂಗೀಕೃತವಾಯಿತು. ಇಲ್ಲಿ ಶ್ರೀರಾಮ ಜನ್ಮಭೂಮಿಯ ಮಂದಿರ ನಿರ್ಮಾಣ ಸ್ಥಳದಲ್ಲಿ 2020ನೇ ಇಸ್ವಿ ಆಗಸ್ಟ್ 5ನೇ ತಾರೀಕು ಭೂಮಿ ಪೂಜೆ ಆದಮೇಲೆ ಇದಕ್ಕೆ ಬಲವಾದಂಥ ಬುನಾದಿಯನ್ನು ಹಾಕುವಂಥ ಕೆಲಸ ಮುಗಿದಿದೆ. ಈಗ ಒಂದು ಕಟ್ಟೆಯನ್ನು ಕಟ್ಟೋದು ಅಂದರೆ ಪ್ಲಿಂತ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಆ ರೀತಿ ಒಂದು ಪ್ಲಿಂತನ್ನು ನಿರ್ಮಾಣ ಮಾಡುವಂಥ ಕೆಲಸ ನಡೀತಾ ಇದೆ. ಅದಕ್ಕಾಗಿ ನಮ್ಮ ಭೂಮಿಯ ಮಟ್ಟದಿಂದ 16.5 ಅಡಿ ಎತ್ತರದವರೆಗೆ ನಮ್ಮ ದೇವಸ್ಥಾನ ಇರುತ್ತೆ. ಅದಕ್ಕೆ ಬೇಕಾದಂಥ ಕಲ್ಲು ಬೆಂಗಳೂರಿನ ಗ್ರೆನೈಟ್ ಇಲ್ಲಿಗೆ ಬಂದಿದೆ. ಗ್ರೆನೈಟ್ ಮೂಲಕ 3 ಅಡಿ ಬೈ 3 ಅಡಿ ಎತ್ತರದ ಕಲ್ಲದು. ಆ ರೀತಿ 5 ಅಡಿ, 3 ಅಡಿ, 2.5 ಅಡಿ ಆ ಥರದ ದಪ್ಪ ಕಲ್ಲುಗಳು ಇಲ್ಲಿ ಬಂದಿದ್ದಾವೆ. ಒಂದರ ಮೇಲೆ ಒಂದು ಕಲ್ಲನ್ನು ಇಟ್ಟು ನಾವು ಈಗಿರುವಂಥ ಸ್ಥಳದಿಂದ 21 ಅಡಿವರೆಗೆ ಮೇಲ್ಗಡೆವರೆಗೆ ಹೋಗ್ತಾ ಇದ್ದೀವಿ. ಭೂಮಿ ಮಟ್ಟದಿಂದ 16.5 ಅಡಿ ಮೇಲ್ಗಡೆಗೆ ನಮ್ಮ ಮಂದಿರದ ನಿರ್ಮಾಣ ಆಗುತ್ತೆ. 3 ಮಹಡಿಯ ಮಂದಿರ ಇದು. ಜೂನ್ನಿಂದನೇ ಈ ಮಂದಿರದ ಮೇಲ್ಗಡೆಯ ಕಟ್ಟಡದ ನಿರ್ಮಾಣ ಶುರುವಾಗುತ್ತೆ. ಪಿಲ್ಲರ್ಗಳು ಇತ್ಯಾದಿ ಹಾಕುವಂಥ ಕೆಲಸ. ರಾಮಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಮೀಟಿಂಗ್ ನಡೆದಿದ್ದು ಅದರಲ್ಲಿ ಪ್ರಮುಖವಾಗಿ ಮಂದಿರ ನಿರ್ಮಾಣದ ಬಳಿಕ ಏನು ಪ್ರತಿಷ್ಠಾ ವಿಧಿಗಳು ನಡೆಯಬೇಕು, ಆ ಪ್ರತಿಷ್ಠಾ ವಿಧಿಗಳ ಕುರಿತಾಗಿ ಹೇಗಿರಬೇಕು, ಪ್ರತಿಷ್ಠಾ ವಿಧಿ ಹೇಗಿರಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಯಿತು. ಇಲ್ಲಿ ಆದಿಕಾಲದಿಂದ